ಸರ್ಕಾರ ಬಡವರಿಗೆ ಸೂರು ನೀಡುವಂತಹ ಕೆಲಸ ಕಾರ್ಯವನ್ನೇನೋ ಆರಂಭಿಸಿದೆ. ಆದರೆ ಯೋಜನೆ ಪೂರ್ಣಗೊಳ್ಳುವುದು ಬಿಟ್ಟು ಹಳ್ಳ ಹಿಡಿತಾ ಇವೆ. ಕೋಟಿಗಟ್ಟಲೆ ವೆಚ್ಚ ಮಾಡಿದಂತಹ ಯೋಜನೆಗಳು ಅರ್ಧದಲ್ಲಿಯೇ ಬಾಕಿ ಉಳಿದು ಬಡವರ ಮನೆ ಹೊಂದುವಂತಹ ಕನಸು ಇನ್ನೂ ಕೂಡ ವಿಳಂಬವಾಗ್ತಾ ಇದೆ. ಎಲ್ಲಿ ಅಂತೀರಾ? ಈ ಬಗ್ಗೆ ಒಂದು ಸ್ಪೆಷಲ್ ವರದಿ ಇಲ್ಲಿದೆ ನೋಡಿ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಾರ್ಡ್ ನಂಬರ್ 6ರಲ್ಲಿ 600 ಮನೆಗಳ ಸಮುಚ್ಚಯ G+3 ಮಾದರಿಯ ಬಡವರ್ಗದ ಮನೆ ಕಾಮಗಾರಿ ಕುಂಟುತ್ತಾ ಸಾಗಿದೆ. ಅಂತಿಮ ಹಂತದ ಕಾಮಗಾರಿಗೆ ಹಣ ಬಿಡುಗಡೆ ಆಗದೆ ವಿಳಂಬ ಆಗುವ ಸಾಧ್ಯತೆ ಕಾಣಿಸಿದೆ. 2023ರ ವರ್ಷಾಂತ್ಯಕ್ಕೆ ಕಾಮಗಾರಿ ಮುಗಿಸುವ ಗುರಿ ಇರಿಸಿಕೊಳ್ಳಲಾಗಿತ್ತಾದರೂ ಮತ್ತೆ ಈಗ ವರ್ಷ ಮುಂದೆ ಹೋಗುವ ಲಕ್ಷಣ ಗೋಚರಿಸಿದೆ. ಅಂದಾಜು ಸುಮಾರು 40 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇದಾಗಿದ್ದು ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಈ ಮಧ್ಯೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ವೇಗ ಪಡೆದ್ರೂ ಗುತ್ತಿಗೆದಾರರಿಗೆ ಹಣ ಬಿಡುಗಡೆಯಾಗದೆ ಕೆಲಸ ಆಗಿಲ್ಲ. ಮನೆಯ ಸ್ಲ್ಯಾಬ್ ಗೋಡೆ ಆಗಿದ್ರೂ ಗಾರೆ, ವಿದ್ಯುತ್ ಸಂಪರ್ಕ, ಟೇಲ್ಸ್ ಅಳವಡಿಕೆ ಆಗಿಲ್ಲ. ಮನೆ ಸಿಗುವ ಆಶಾಭಾವನೆ ಹೊಂದಿದ್ದವರು ಬಾಡಿಗೆ ಮನೆಯಲ್ಲಿಯೇ ಕಾಲ ಕಳೆಯುವಂತಾಗಿದೆ. ಅರ್ಹ ಫಲಾನುಭವಿಗಳ ಆಯ್ಕೆ ಸಂದರ್ಭ 6,000 ಅರ್ಜಿಗಳು ಬಂದಿದ್ರೂ 600 ಮಂದಿ ಅರ್ಹರನ್ನ ಗುರುತಿಸುವ ಕಾರ್ಯ ನಡೆದಿದೆ. ನಮ್ಮ ಸರ್ಕಾರದ ಅವಧಿಯಲ್ಲಿ ಅನುದಾನ ಬಿಡುಗಡೆಗೆ ಹೆಚ್ಚಿನ ಪ್ರಯತ್ನ ಮಾಡಿ ಕಾಮಗಾರಿ ಅಂತಿಮ ಹಂತಕ್ಕೆ ಬಂದಿದೆ. ಆದರೆ ಇತರ ಮೂಲ ಸೌಕರ್ಯ ಒದಗಿಸಲು ಈಗ ಅನುದಾನ ಬಿಡುಗಡೆ ವಿಳಂಬವಾಗ್ತಿದೆ. ಕಾಮಗಾರಿ ನಿಧಾನವಾಗ್ತಿದೆ. ಸಂಬಂಧಪಟ್ಟ ಇಲಾಖೆಯ ಸಚಿವರನ್ನ ಭೇಟಿ ಮಾಡಿ ಹಣ ಬಿಡುಗಡೆಗೆ ಆಗ್ರಹಿಸುತ್ತೇನೆ ಎನ್ನುತ್ತಾರೆ ಶಾಸಕರು. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ ವಾರ್ಡ್ ನಂಬರ್ 6ನಲ್ಲಿ 600 ಮನೆಗಳ ಒಂದು G+3 ಮಾದರಿಯಲ್ಲಿ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. 600 ಕುಟುಂಬಗಳಿಗೆ 600 ಯೂನಿಟನ್ನು ಮಾಡುವಂಥ ಒಂದು ಉದ್ದೇಶದೊಂದಿಗೆ ಕೆಲಸಗಳನ್ನು ಮಾಡಿದ್ದೇವೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕೋವಿಡು ಅದು ಇದು ಸಮಸ್ಯೆ ಇದ್ದರೂ ಸಹ ಸರ್ಕಾರದಿಂದ ಅನುದಾನಗಳನ್ನು ತಂದು ನಾವು ಈಗ ಗೋಡೆ ಮತ್ತು ಫೌಂಡೇಶನ್ ಸ್ಟ್ರಕ್ಚರು ಶೆಲ್ ಏನಿದೆ ಅದು ರೆಡಿಯಾಗಿದೆ. ಆದರೆ ಮೊನ್ನೆಯಿಂದ ಹೊಸ ಸರ್ಕಾರ ಬಂದ ನಂತರ ಅದಕ್ಕೆ ಹೆಚ್ಚಿನ ಉಳಿಕೆ ಅನುದಾನ ಏನಿದೆ, ಅನುದಾನ ಇನ್ನು ಕೊಡಬೇಕಾಗಿದೆ, ಆ ಅನುದಾನ ಬಿಡುಗಡೆ ಮಾಡದ ಕಾರಣದಿಂದಾಗಿ ಕಾಂಟ್ರಾಕ್ಟರ್ಸ್ನಕ್ಕೆಲ್ಲ ಅವರು ಬಿಲ್ ಪಾಸ್ ಆಗ್ತಾಯಿಲ್ಲ. ಹಾಗಾಗಿ ನಾವು ಕಾಮಗಾರಿಗಳನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಮುಖ್ಯವಾಗಿ ಅದರಲ್ಲಿ ವಿದ್ಯುತ್ತೀಕರಣ, ಅದನ್ನು ವೈರಿಂಗು ಮತ್ತು ಟೈಲ್ಸ್ ಅಳವಡಿಕೆ ಮತ್ತು ಗಾರೆ ಈ ರೀತಿಯ ಕೆಲಸಗಳು ತುಂಬ ಬಾಕಿಯಾಗಿದೆ. ಹಾಗಾಗಿ ಇದಕ್ಕೆ ಏನು ಅನುದಾನಗಳು ಸರ್ಕಾರದ ವತಿಯಿಂದ ಬರಬೇಕು ಅದನ್ನು ಬೇಗ ಬಿಡುಗಡೆ ಮಾಡಬೇಕೆನ್ನುವಂಥ ಒಂದು ಕೋರಿಕೆಯನ್ನು ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳ ಮೂಲಕ ಮತ್ತು ಮಿನಿಸ್ಟ್ರಿಗೆ ಸಹ ನಮ್ಮ ಮಂತ್ರಿಗಳಿಗೆ ಸಹ ನಾವು ಕೋರಿಕೆಯನ್ನು ಮಾಡಿದ್ದೇವೆ. ಬೇಗದಲ್ಲೇ ಅದನ್ನು ಬಿಡುಗಡೆ ಮಾಡ್ತಾರೆ ಈ ನಮ್ಮ ಹೊಸ ಸರ್ಕಾರ ಅನ್ನುವಂಥ ಆಶಾಭಾವನೆಯಲ್ಲಿ ನಾವಿದ್ದೇವೆ. ಹಾಗಾಗಿ ಎಲ್ಲ ಕಡೆ ಸಹ ನಮ್ಮ ಅಭಿವೃದ್ಧಿಯ ಕೆಲಸಗಳೇನಿದೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಸ್ವಲ್ಪ ಕುಂಠಿತವಾಗ್ತಾ ಇದೆ. ಕುಂಠಿತವಾಗೋದಕ್ಕಿಂತ ಜಾಸ್ತಿಯಾಗಿ ಅಭಿವೃದ್ಧಿ ಕೆಲಸಗಳೇ ಏನೂ ನಡೀತಾನೇ ಇಲ್ಲ. ಪ್ರತಿ ಬ್ಲಾಕ್ನಲ್ಲಿ 16 ಮನೆಗಳಿದ್ದಾವೆ. ಪ್ರತಿ ಮನೆ 300 ಚದರ ಅಡಿ ಇದ್ದು ಅಂದಾಜು 5 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಫಲಾನುಭವಿಗಳು 1.30 ಲಕ್ಷ ಬ್ಯಾಂಕ್ ಲೋನ್ ಪಡೆಯಲು ಸರ್ಕಾರ ನೆರವು ನೀಡುತ್ತಿದೆ. 30,000 ರೂಪಾಯಿ ನೇರ ಪಾವತಿ ಮಾಡಬೇಕಾಗಿದೆ. ಹೌದು, ಸದ್ಯ ಕಾಮಗಾರಿ ನಿಂತು ಹೋಗಿದೆ. ರಾಜ್ಯ ಸರ್ಕಾರ ಆದಷ್ಟು ಬೇಗ ಗಮನ ಹರಿಸಿ ಕ್ಲಿಯರ್ ಮಾಡಬೇಕಾಗಿದೆ ಅಂತಾರೆ ಶಾಸಕರು. ಒಟ್ಟಿನಲ್ಲಿ ಸರ್ಕಾರಿ ಯೋಜನೆಗಳು ಹಳ್ಳ ಹಿಡಿಯದೆ ಬಡವರಿಗೆ ಸೂರು ಒದಗಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗ ಒಟ್ಟಾಗಿ ಮಾಡಬೇಕಾಗಿದೆ. ಬಡವರ ಸೂರು ಹೊಂದುವ ಕನಸು ವಿಳಂಬವಾಗದೆ ಶೀಘ್ರವಾಗಿ ನನಸಾಗಲಿ ಅನ್ನೋದೇ ನಮ್ಮ ಆಶಯ. ಶಿವಪ್ರಸಾದ್ ಬೊಳ್ಳಾಜೆ, ನಮಗುಡ್ಲ 24x7 ಮಂಗಳೂರು.